ಸರ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಸಂಜನಾ ಚಲವಾದಿ ಸರ್. ಸಂಜನಾ ಅವರು? ಹಾ ಸರ್, ನಮಸ್ತೆ. ಸಂಜನಾ ಮೇಡಮ್ ನಮಸ್ತೆ. ನಮಸ್ತೆ ಸಂಜನಾ ಚಲವಾದಿ ಅವರು. ಹೌದು ಸರ್. ನಮಸ್ತೆ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್. ಸರ್, ಇದು ಖಾಲಿ ಮಹಿಳೆಯರಿಗಂತ ಅಲ್ಲ ಸರ್, ಇದರಲ್ಲಿ ಕೂಡ ನಮ್ಮ ಮಂಗಳಮುಖಿಯರಿಗೂ ಒಂದು ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅವರು ಗುರುತಿಸಿ 2,000ನ ಪ್ರತಿ ತಿಂಗಳು ನಮಗೂ ಕೂಡ ಬರೋಂಗೆ ಮಾಡಿದ್ದಾರೆ ಓ, ಸರ್. ಎಲ್ಲ ಮಂಗಳಮುಖಿ ಅವರಿಗೆ ಕೂಡ 2,000 ರೂಪಾಯಿಗಳು. ಹೌದು, Very beautiful. ಯಾಕಂದ್ರೆ ಪ್ರತಿಯೊಂದು ಯೋಜನೆಗಳಲ್ಲಿ ಸ್ವಲ್ಪ ಸಂಕಷ್ಟವಾಯ್ತು. ಬಟ್ ಇದು ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ಬರುವಂತದ್ದು, ಆಧಾರ್ ಕಾರ್ಡ್ ಲಿಂಕ್ ಇದ್ರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಗೆ. ಅಲ್ವಾ? ಓಕೆ ಓಕೆ. ಹೌದು, ತುಂಬಾ ಖುಷಿ ಆಯ್ತು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಯಾಕಂದ್ರೆ ತಾವುಗಳು ಕೂಡ ಈ ಒಂದು ಪಕ್ಷಕ್ಕೋಸ್ಕರ ದುಡ್ದವರು. ಆ ರೀತಿ ಇದ್ದಾಗ ಕಾಂಗ್ರೆಸ್ ಪಕ್ಷ ಏನಿದೆ, ಕಾಂಗ್ರೆಸ್ ಸರ್ಕಾರ ಏನಿದೆ, ಒಂದೊಂದು ಯೋಜನೆಗಳನ್ನ ಬಹಳಷ್ಟು ಲೋಪದೋಷಗಳ ನಡುವೆ ಅಥವಾ ಚರ್ಚೆಗಳ ನಡುವೆ ದಿನದಿಂದ ದಿನಕ್ಕೆ ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಒಳ್ಳೆಯ ಹೆಜ್ಜೆಗಳನ್ನ, ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಇದೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದುವರಿದ ಭಾಗವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಷ್ಟು ಖುಷಿ ಕೊಟ್ಟಿದೆ ಒಂದು ಸರ್ಕಾರ ಅಥವಾ ಒಂದು ಪಕ್ಷ ಹೇಳಿದ್ದನ್ನ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ? ಫಸ್ಟ್ ಆಫ್ ಆಲ್ ಸರ್, ನನ್ನ ಪ್ರಕಾರ ಕಾಂಗ್ರೆಸ್ಸಿಗೆ ಮಾತ್ರ ದೇಶಕ್ಕೆ ಹಿತ ಅನ್ನೋದೊಂದು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕಂದ್ರೆ ಮೊದಲಿಗೆ ಫಸ್ಟ್ ನನಗೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿರೋದು ಸ್ಪೆಷಲ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಈ ಟೈಮ್ ಅಲ್ಲಿ ಮಂಗಳಮುಖಿ ಯಾವ ಪಕ್ಷ ಮೊದಲನೇ ಬಾರಿಗೆ ಯಾವ ಪಕ್ಷನ ಗುರುತಿಸಿಲ್ಲ. ಸ್ಟಾರ್ಟಿಂಗ್ ನನ್ನನ್ನು ಗುರುತಿಸಿದ್ದು ಕಾಂಗ್ರೆಸ್ ಪಕ್ಷ. ಸೊ ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಂದು ಕಾಂಗ್ರೆಸ್ ಪಕ್ಷದವಳು. ಸೊ ತುಂಬಾ ಖುಷಿ ಆಗ್ತದೆ. ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಗುರುತಿಸ್ತಾ ಇದೆ. ಅವರು ಕೂಡ ನಮ್ಮ ಹಾಗೆ ಒಂದು ಮನುಷ್ಯರು. ಹಾಗೆ ಅವರಿಗೂ ಬಸ್ ಅಲ್ಲಿ ಕೂಡ ಫ್ರೀ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ 2,000 ಇದನ್ನ ಅದು ಕೂಡ ಅವ್ರಿಗೂ ಕೂಡ ಅವರು ಕೂಡ ಅರ್ಹರು ಅಂತ ಒಂದು ಗುರುತಿಸ್ಲಿಕ್ಕೆ ಇದೊಂದು ನಮ್ಗೆ ಅವಕಾಶ ಸರ್, ಇದು ನಮ್ಗೆ ಅಲ್ವಾ? ಎಸ್ ಎಸ್, ದಟ್ಸ್ ಗ್ರೇಟ್. ಒಂದು ಖುಷಿ ಆಯ್ತು ಮೇಡಮ್. ನಾವು ಕರೆ ಮಾಡಿದ್ದು ಏನಾಯ್ತು ಅಂತ ಹೇಳಿದ್ರೆ, ನಾಟ್ ಅಲ್ಲಿ ಇದು ಮನೆಯ ಯಜಮಾನಿ ಮಹಿಳೆಯರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಮಂಗಳಮುಖಿಯರಿಗೆ ಕೂಡ ಸಿದ್ದರಾಮಯ್ಯ ಅವರು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಜನತೆಗೆ ತಾವು ಕರೆ ಮಾಡುವ ಮೂಲಕ ಒತ್ತಿ ಹೇಳಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಇದು ಸಂಜನಾ ಅವರು.